ಎಸ್ ಮಂಗಳೂರು ಮೀನುಗಾರಿಕಾ ಬಂದರಿನಲ್ಲಿ ಇವತ್ತು ಮುಂಜಾನೆ ವೇಳೆಗೆ ವ್ಯಾಪಕವಾಗಿ ಜನದಟ್ಟಣೆ ಕಂಡು ಬಂದಿದೆ ಎನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಸಾಮಾಜಿಕ ಅಂತರ ಇಲ್ಲದೆ ಮೀನು ಅನ್ಲೋಡಿಂಗ್ ಪ್ರಕ್ರಿಯೆಗಳು ಜೊತೆಗೆ ಖರೀದಿ ಪ್ರಕ್ರಿಯೆಗಳು ನಡೆದಿದೆ. ಮೀನು ಅನ್ಲೋಡಿಂಗ್ಗೆ ಇಲ್ಲಿ ಅನುಮತಿಯನ್ನು ಕೊಟ್ಟಿತ್ತು ಜಿಲ್ಲಾಡಳಿತ. ಅದಕ್ಕಾಗಿ ದಿನನಿತ್ಯ ಹೊರ ರಾಜ್ಯಗಳಿಂದ ಮಂಗಳೂರಿಗೆ ನೂರಾರು ಮೀನಿನ ಲಾರಿಗಳು ಕೂಡ ಬರ್ತಾ ಇದೆ. ರಾತ್ರಿ ಹೊತ್ತು ಮೀನಿನ ಅನ್ಲೋಡಿಂಗ್ ಪ್ರಕ್ರಿಯೆಗಳು ಜೊತೆಗೆ ಅನೇಕ ಕಡೆಗಳಿಂದ ಬಂದಿರುವಂತಹ ವ್ಯಾಪಾರಿಗಳು ಇಲ್ಲಿ ಖರೀದಿಯನ್ನು ಮಾಡುವಂತಹ ಒಂದು ದೃಶ್ಯಗಳು ಕಂಡು ಬರುತ್ತೆ. ಇನ್ನು ರಂಜಾನ್ ಉಪವಾಸದ ಹಿನ್ನೆಲೆಯಲ್ಲಿ ರಾತ್ರಿ ಅನುಮತಿಯನ್ನು ಕೊಟ್ಟಿತ್ತು ಜಿಲ್ಲಾಡಳಿತ. ಕಳೆದ 4 ದಿನಗಳಿಂದ ಇದೇ ರೀತಿ ವ್ಯಾಪಾರ ನಡೀತಾ ಇದೆ. ಮುಖಕ್ಕೆ ಮಾಸ್ಕ್ ಧರಿಸ್ತಾ ಇಲ್ಲ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇಲ್ಲ. ಸುಮಾರು 2,000ಕ್ಕೂ ಅಧಿಕ ಮಂದಿ ಮೀನು ಅನ್ಲೋಡಿಂಗ್ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂತಹ ವಿಚಾರಗಳು ನಾವು ಗಮನಿಸಬಹುದು. ದೃಶ್ಯಗಳಲ್ಲಿ ಕೂಡ ವ್ಯಾಪಕವಾಗಿ ಜನರ ದಟ್ಟಣೆ ಕಂಡು ಬರ್ತಾ ಇರುವಂಥದ್ದು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಮುಗಿಬೀಳುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಅಂದರೆ ಇಂಥದ್ದಕ್ಕೆಲ್ಲ ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಜೊತೆಗೆ ಸುರಕ್ಷತಾ ಕ್ರಮಗಳನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಆದರೆ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಮೀನು ಅನ್ಲೋಡಿಂಗ್ ಮಾಡುವಂತಹ ಪ್ರಕ್ರಿಯೆಗಳು ಜೊತೆಗೆ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಾಮಾಜಿಕ ಅಂತರವನ್ನು ಗಾಳಿಗೆ ತೂರಲಾಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ ಯಾವ ರೀತಿ ಜನರ ದಟ್ಟಣೆ ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ. ಎಸ್, ಸಾಮಾಜಿಕ ಅಂತರವನ್ನು ಗಾಳಿಗೆ ತೂರಿ ನಿಯಮಗಳೆಲ್ಲವನ್ನು ಕೂಡ ಗಾಳಿಗೆ ತೂರಿ ಇಲ್ಲಿ ಮೀನು ಅನ್ಲೋಡಿಂಗ್ ಪ್ರಕ್ರಿಯೆಗಳು ನಡೀತಾ ಇದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ಬೇಕು ಎನ್ನುವಂತಹ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಅಪಾಯ ಎಲ್ಲಿ ಯಾವಾಗ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ. ಸೋಂಕು ಜಿಲ್ಲೆಯಲ್ಲಿ ಹರಡ್ತಾ ಇದೆ. ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾದಂತಹ ಅವಶ್ಯಕತೆಗಳು ಸಾಕಷ್ಟಿದೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಜನರ ದಟ್ಟಣೆ ಕಂಡು ಬಂದರೆ ಲಾಕ್ಡೌನ್ನ ಉದ್ದೇಶವಾದರೂ ಹೇಗೆ ಈಡೇರಿಕೆ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಈಗ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಸಮಸ್ಯೆಗೆ ತುತ್ತಾಗಿದ್ದಾರೆ ಅನ್ನುವಂಥದ್ದು. ಅಂತಹ ಸಂದರ್ಭದಲ್ಲಿ ಲಾಕ್ಡೌನ್ನ ಆಶಯಗಳು ಈಡೇರಬೇಕು ಅಂತ ಆದರೆ ಈ ಒಂದು ಸೋಂಕನ್ನು ನಮ್ಮ ಜಿಲ್ಲೆಯಿಂದ ಹೊಡೆದೋಡಿಸಬೇಕು. ಆ ಮೂಲಕ ನಾವು ಮತ್ತೆ ನೆಮ್ಮದಿಯಿಂದ ಒಂದು ಉಸಿರಾಡಬಹುದಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಅದನ್ನು ಬಿಟ್ಟು ಈ ರೀತಿ ಸಾಮಾಜಿಕ ಅಂತರವನ್ನು ಗಾಳಿಗೆ ತೂರಿ ಮಾಡೋದ್ರಿಂದ
ಏನು ಪ್ರಯೋಜನ, ಇಷ್ಟು ದಿನಗಳ ಕಾಲ ಎಲ್ಲರೂ ಕೂಡ ಮನೆಯಲ್ಲೇ ಉಳಿದುಕೊಂಡು ಲಾಕ್ಡೌನ್ನ ಒಂದು ಪಾಲನೆಯನ್ನು ಮಾಡಿ ಏನು ಪ್ರಯೋಜನ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. गाड़ी